ಮಂಗಳೂರು ಉತ್ತರ ವಿಧಾನಸಭಾ ವ್ಯಾಪ್ತಿಯ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ಗಳಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳು ವಿವಿಧ ಕಾರ್ಯಗಳಿಗಾಗಿ ಕುಂಟುತ್ತಾ ಸಾಗಿದ್ದು ಶಾಸಕ ಡಾ ಭರತ್ ಶೆಟ್ಟಿ ವೈ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುರತ್ಕಲ್ ಪಾಲಿಕೆಯ ಶಾಸಕರ ಕಚೇರಿಯಲ್ಲಿ ಸೋಮವಾರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳು ಸ್ಪಷ್ಟ ಉತ್ತರ ನೀಡದೆ ಸಮಸ್ಯೆಯಿಂದ ಕಾಮಗಾರಿಗಳ ವೇಗಕ್ಕೆ ತಡೆಯಾಗಿದೆ ಎಂದರು. ಆಗ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ನಿರ್ವಹಿಸದೆ ಇಂತಹ ಎಡವಟ್ಟುಗಳಿಗೆ ಕಾರಣವಾಗಿದೆ ಎಂದರು. ಅಧಿಕಾರಿಗಳು ಸಭೆಯಲ್ಲಿ ಒಪ್ಪಿಕೊಂಡ ಕೆಲಸ ಕಾರ್ಯಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ತಿಗೊಳಿಸುವಂತಿರಬೇಕು. ಅಡೆತಡೆಗಳು ಎದುರಾಗಿದೆ ಎಂದು ತಮ್ಮಷ್ಟಕ್ಕೆ ತಾವು ದೂರ ಉಳಿದರೆ ಸಮಸ್ಯೆ ಪರಿಹಾರ ಕಾಣಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಕುಳಾಯಿ ರೈಲ್ವೆ ಮೇಲ್ಸೇತುವೆ ಕಾಂಕ್ರೀಟ್ ಮಾಡಲು, ವಾಹನ ಸಂಚಾರ ಡೈವರ್ಟ್ ಮಾಡಲು ಪೊಲೀಸ್ ಇಲಾಖೆಯ ಪಣಂಬೂರು ಎಸಿಪಿ ಅವರಲ್ಲಿ ಮಾತನಾಡಿ 2 ದಿನದ ಅವಧಿಯಲ್ಲಿ ಕೆಲಸ ಆರಂಭಿಸಲು ಬೇಕಾದ ಪೂರ್ವ ತಯಾರಿ ನಡೆಸಲಾಗಿದೆ. ತಕ್ಷಣ ವಾಹನ ಸಂಚಾರದಲ್ಲಿ ಬದಲಾವಣೆ ನೋಟಿಸ್ ಜಾರಿ ಮಾಡುವಂತೆ ಸೂಚಿಸಿದರು. ಮರಕಡ ವಿಮಾನ ನಿಲ್ದಾಣವನ್ನ ಸಂಪರ್ಕಿಸುವ ರಸ್ತೆ ಕಾಂಕ್ರೀಟ್ ಕಾಮಗಾರಿಗೆ ಅನುದಾನ ಮೀಸಲಿಡಲು ಆಯುಕ್ತರಿಗೆ ಮನವಿಯನ್ನ ಅರ್ಪಿಸಿದ್ದೇನೆ ಎಂದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಕೆಲವು ರಸ್ತೆ ಕಾಮಗಾರಿಗಳಿರ್ಬೋದು, ಕೆಲವು ಕಡೆ ತುಂಬಾ ಹದಗೆಟ್ಟ ರಸ್ತೆಗಳು ಸೇರಿದೆ. ಫಾರ್ ಎಕ್ಸಾಂಪಲ್, ಮರಕಡೆಯಿಂದ ಏರ್ಪೋರ್ಟ್ಗೆ ಹೋಗುವ ರಸ್ತೆ ಏನಿದೆ ತುಂಬಾ ಹದಗೆಟ್ಟಿದೆ. ಹಲವಾರು ತಿಂಗಳಿಂದ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಹತ್ರ ಅಲ್ಲಿ ಬೇಡಿಕೆಯನ್ನು, ಸಾರ್ವಜನಿಕರ ವಲಯದಿಂದ ಬಂದಂಥ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಇಮಿಡಿಯೇಟ್ ಆಗಿ ಅದನ್ನು ಸರಿ ಮಾಡಬೇಕೆನ್ನುವಂಥ ವಿಷಯವನ್ನು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2ರಲ್ಲಿ ಆ ಒಂದು ಕಾಮಗಾರಿಗೆ ಪ್ರಪೋಸಲ್ ಹೋಗಿದ್ರು ಸಹ ಅದು ಬರುವುದು ಲೇಟ್ ಆದ ಕಾರಣ ಇನ್ನೂ ಸಹ ಅಲ್ಲಿ ಬಹಳ ಕಂಡಮಾದ ರಸ್ತೆ ಇದೆ. ಜನರಿಗೆ ಸಂಚಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಬೈಕ್ ಸವಾರರು ಎಷ್ಟೋ ದಿನ ಅಲ್ಲಿ ಬೀಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ರಸ್ತೆ ರಿಪೇರಿಯನ್ನಾದರೂ ಮಾಡಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದೇವೆ. ಒಂದು ವೇಳೆ ಮಾಡಲಿಕ್ಕೆ ಆಗದಿದ್ದರೆ ನಾವು ಖಂಡಿತ ರಸ್ತೆಗಳಿದು ಪ್ರತಿಭಟನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಬರಬಹುದು. ಅದು ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅಧಿಕಾರಿಗಳನ್ನು ಕರೆದು ಸಂಬಂಧಪಟ್ಟವರಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಮಾರ್ಕೆಟಿನ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಎಷ್ಟು ಕಾಮಗಾರಿಗಳಾಗಿದೆ, ದಿನನಿತ್ಯ ಏನೆಲ್ಲ ಕಾಮಗಾರಿಗಳು ಆಗ್ತಿದೆ, ಅದರ ಒಂದು ಪ್ರಗತಿ ಪರಿಶೀಲನೆ ಮೀಟಿಂಗ್ ಅಂತ ಇವತ್ತು ಮಾಡಿಸಿದ್ದೇವೆ. ಅದರೊಂದಿಗೆ ಕೃಷ್ಣಪುರ ಕಾಟಿಬಲ್ಲಿ ಇರುವಂಥ ಮಾರ್ಕೆಟ್ ಏನಿದೆ ಅದನ್ನು ಬೇಗ ಲೋಕಾರ್ಪಣೆ ಮಾಡಲಿಕ್ಕಾಗಿ ಕೊನೆಯ ಹಂತದಲ್ಲಿದೆ. ಲೋಕಾರ್ಪಣೆ ಮಾಡಿ ಅದನ್ನು ಟೆಂಡರ್ ಕರೀಲಿಕ್ಕೆ, ಯಾವುದನ್ನು ಅಂಗಡಿಯನ್ನು ಕೊಡಲಿಕ್ಕೆ, ಸಾರ್ವಜನಿಕ ವಲಯದಲ್ಲಿ ಟೆಂಡರ್ ಕರೀಲಿಕ್ಕೆ ಏನು ತಯಾರಿಯನ್ನು ಮಾಡಬೇಕು ಅದ್ರ ಬಗ್ಗೆ ಸಹ ಮಾತುಕತೆ ಆಗಿದೆ. ಮತ್ತು ಕುಳಾಯಲ್ಲಿರುವಂಥ ರೈಲ್ವೆ ಓವರ್ ಬ್ರಿಡ್ಜ್ ಏನಿದೆ, ಆ ರೈಲ್ವೆ ಓವರ್ ಬ್ರಿಡ್ಜ್ನ ತುಂಬ ಕಂಡಮಾಗಿದ್ದ ಕಾರಣಕ್ಕಾಗಿ ಅದರ ರಿಪೇರಿಯನ್ನು ಇಮಿಡಿಯೇಟ್ ಆಗಿ ಅದರ ಹೊಸ ರೋಡ್ ಕನ್ಸ್ಟ್ರಕ್ಷನ್ ಕಾಂಕ್ರೀಟೀಕರಣವನ್ನು ಮಾಡಬೇಕಾಗಿದೆ.